ಸಂಘವನ್ನು ಬ್ಯಾನ್ ಮಾಡ್ತೇನೆ ಅಂತ ಹೊರಟಿದ್ರು. ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿ ಎಲ್ರಿಗೂ ಗೊತ್ತಾಗಿದೆ. ನೋಡಿ, ವ್ಯಕ್ತಿಗತವಾದಂಥ ಅವರವರ ವಿಚಾರದ ಬಗ್ಗೆ ಮತ್ತು ಹಿಂದೂ ರಾಷ್ಟ್ರದಲ್ಲಿ ಹಿಂದೂಗಳಿಗೆ ರಕ್ಷಣೆ ಕೊಡುವಂಥ ಯಾವುದೇ ಸಂಘಟನೆಗಳ ಬಗ್ಗೆ ಅವರು ಟೀಕೆ ಮಾಡೋದು, ಅದನ್ನು ನಾವು ಬ್ಯಾನ್ ಮಾಡ್ತೇನೆ ಅಂತ ಹೇಳುವಂಥದ್ದು ಅದು ಹುಚ್ಚುತನದ ಪರಮಾವಧಿ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಪರಿಸ್ಥಿತಿಗಳು ಹೇಗಿದೆ ಅಂತ ಹೇಳಿದರೆ, ಇವತ್ತೇನಾದರೂ ದೇಶದಲ್ಲಿ ಶಾಂತಿ, ಸುವ್ಯವಸ್ಥೆ, ಶಿಸ್ತು ಇದೆಲ್ಲ ಇರುವಂಥದ್ದಿದ್ದರೆ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಇಂಥ ಸಂಘಟನೆಗಳು ಅದನ್ನು ಇವತ್ತು ಎಲ್ಲವನ್ನು ಸಮತೋಲನದಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಇದಕ್ಕೂ ರಾಜಕೀಯಕ್ಕೂ ಯಾವುದೇ ನಂಟಿಲ್ಲ. ಅವರು ಅವರ ಕೆಲಸ ಮಾಡ್ತಾಯಿದ್ದಾರೆ, ಇವರ ಕೆಲಸ ಮಾಡ್ತಾಯಿದ್ದಾರೆ. ಕಾಂಗ್ರೆಸ್ ರಾಜಕಾರಣ ಮಾಡಲಿ. ಕಾಂಗ್ರೆಸ್ ರಾಜಕಾರಣ ಮಾಡುವುದರ ಬದಲು ಇಂಥ ಸಂಘಟನೆ ಮೇಲೆ ಪ್ರಹಾರ ಮಾಡೋದು ಅಂತ ಹೇಳಿದರೆ ಅವರ ಗುಂಡಿಯನ್ನು ಅವರೇ ತೋಡಿಕೊಂಡ ಹಾಗೆ. ಆದ ಕಾರಣ ಇದೊಂದು ಅವರಿಗೆ ಎಚ್ಚರಿಕೆ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ದಯವಿಟ್ಟು ನೀವೇನಾದರೂ ದೇಶದಲ್ಲಿ ಸರ್ವೇ ಆಗಬೇಕು ಅಂತ ಹೇಳಿದರೆ ಇವರ ಸುದ್ದಿ ಎಲ್ಲ ಮಾತಾಡೋದನ್ನು ಬಿಟ್ಟು ನಿಮ್ಮಷ್ಟಕ್ಕೆ ಇದ್ದುಬಿಡಿ.